ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳು. ಅಕ್ಕಪಕ್ಕದಲ್ಲಿ ಜಗಳ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಪ್ರಾಣ ತೆಗೆದವರು ಎಷ್ಟೋ ಜನ ಇರ್ತಾರೆ, ಪ್ರಾಣ ಕೊಡುದವರು ತುಂಬಾ ಕಮ್ಮಿ ಇರ್ತಾರೆ. ನನ್ನ ಸಿರೆ ನನ್ನ ಕೊಂದಿದೆ. ಒಂದಲ್ಲ ಒಂದು 10 ರಜನಿ ಆಗಬೇಕು ಎಲ್ಲ ಕಡೆ. ಬದುಕ ತಿರುಳು, ಇದು ವ್ಯತೆ ಕಥೆಯ ಪಯಣ, ಸಂಚಿಕೆ 5. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾನು ಕವಿತಾ ಮಾಣಿ. ಇವತ್ತಿನ ಬದುಕ ತಿರುಳು ಕಾರ್ಯಕ್ರಮದಲ್ಲಿ ಸಾರ್ಥಕತೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ನಾವಿರುವಂಥದ್ದು ಮಂಗಳೂರಿನಲ್ಲಿ. ರಜನಿ ಶೆಟ್ಟಿ ಅವರು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅವರ ಸಾಧನೆ ಬಗ್ಗೆ ಆಗಿರ್ಬೋದು, ಅವರು ಯಾವ ರೀತಿಯಲ್ಲಿ ನಾಯಿಗಳನ್ನು ಪೋಷಿಸ್ತಾರೆ, ಇದೆಲ್ಲ ವಿಚಾರ ನಿಮಗೆ ಗೊತ್ತಿರ್ಬೋದು. ಆದರೆ ಅದರ ಹಿಂದಿನ ಪರಿಶ್ರಮ ಗೊತ್ತಿರೋದು ತುಂಬ ಜನರಿಗೆ ಗೊತ್ತಿಲ್ಲ ಇನ್ನೂ ಕೂಡ. ಸೊ ಅದನ್ನು ನಿಮಗೆ ಹೇಳೋದಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಅವರ ಬದುಕಿನಲ್ಲಾದ ತಿರುಳಿನ ಬಗ್ಗೆ ನಿಮ್ಮ ಮುಂದೆ ಹೇಳಿದಕ್ಕೆ ಬರ್ತಿದ್ದಾರೆ. ಸೊ ಬನ್ನಿ, ಹಾಗಾದರೆ ನಾವು ಅಲ್ಲಿಗೆ ಆಲ್ರೆಡಿ ರೀಚ್ ಆಗಿದ್ದೇವೆ. ಸೊ ಬನ್ನಿ, ಅವರ ಮನೆ ಆಗಿರ್ಬೋದು, ಅವರ ಮಕ್ಕಳು ಅಂದರೆ ಅವರು ನಾಯಿಗಳನ್ನು ಪೋಷಿಸ್ತಾ ಇದ್ದಾರಲ್ವ, ಸೊ ಅವರನ್ನು ಕೂಡ ಮೀಟ್ ಹಾಕೋಣ. ಸೊ ಬನ್ನಿ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಜನಿ ಶೆಟ್ಟಿ ಅವರಿದ್ದಾರೆ. ಸೊ ಅವರ ಹತ್ರ ಮಾತಾಡ್ಸೋಣ. ನಮಸ್ತೆ. ಮೊದಲನೇ ನಮಸ್ತೆ. ಎಸ್, ನಾವೀಗ ಯಾರೋದು ಮನುಷ್ಯರಿಗೆ ಹೆಲ್ಪ್ ಮಾಡಿದ್ರೆ ಮನುಷ್ಯರಿಗೆ ಗುರ್ತ ಇಟ್ಕೊಳ್ಳೋದು ತುಂಬಾ ಕಡಿಮೆ ಆಗಿದೆ. ಆದ್ರೆ ಈ ನಾಯಿಗಳಿಗೆ ಎಷ್ಟು ನಿಯತ್ ಅಂತ ಹೇಳಿದ್ರೆ ಬರುವಾಗ ನಮಗೆ ಗೊತ್ತಾಯ್ತು ಎಷ್ಟು ಕ್ಲೋಸ್ ಆಗಿದೆ ಅಂತ. ಸೊ ಏನ್ ಹೇಳ್ತೀರಾ ಈ ಮಕ್ಕಳ ಬಗ್ಗೆ? ಅಂದ್ರೆ ನೀವು ಮಕ್ಕಳಿಂದ ಜಾಸ್ತಿ ಹೇಳೋದು, ಅದಕ್ಕೆ ಮನುಷ್ಯರಿಂದ ಇವರೇ ಬೆಟರ್ ನಾನು ಎನಿಸ್ತದೆ. ಎಷ್ಟು ಸಾರಪಾಲಿಗೆ ಇವರೇ ಬೆಟರ್. ಇವರು ಸೆಲ್ಫಿಶ್ ಇಲ್ಲ. ಬರುವಾಗ್ಲೇ ನಮ್ಗೆ ಗೊತ್ತಾಯ್ತು ಅಕ್ಕಪಕ್ಕದ ಜನತೆ ಹೇಗೆ ಹೇಳ್ತಿದ್ದಾರೆ ಅಂತ. ಅದು ವಿಷಯ ಬೇಡ ಹೇಳಿದ್ರೆ ತುಂಬಾ ಉಂಟು. ಅಷ್ಟು ನಮ್ಗೆ ಅದ್ರ ಮಧ್ಯೆ ಕೂಡ ಈ ತರ ನೀವು ನಾಯಿಗಳನ್ನ ಸಾಕೋದಾಗಿರ್ಬೋದು, ಅದನ್ನ ಪೋಷಿಸ್ತಾ ಇದ್ದೀರಾ. ಕೆಲವೊಂದು ನಾಯಿಗಳನ್ನ ನೋಡಿದೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಕೆಲವರಿಗೆ ಮುಟ್ಟೋದಕ್ಕೆ ಅಷ್ಟು ಅಸಹ್ಯ ಅನ್ಸುತ್ತೆ, ಅಂಥದ್ರಲ್ಲಿ ನೀವು ಅದನ್ನ ಪೋಷಿಸ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಇದೆ ನಿಮ್ಮ ಒಂದು ಕೆಲಸದ ಬಗ್ಗೆ ನಿಮಗೆ? ನನಗೆ ಅದು ಖುಷಿ ಹೇಳುವುದಿಲ್ಲ, ಒಂದು ಅದು ನನ್ನ ಪುಣ್ಯ ನಾನು ಹೇಳ್ತೇನೆ. ಆ ಕೆಲಸ ನನಗೆ ಮಾಡ್ಲಿಕ್ಕೆ ಸಿಕ್ಕಿದೆ. ಮನೆಯಲ್ಲಿ ಎಷ್ಟು ನಾಯಿ ಇದೆ ಟೋಟಲ್ ಮನೆಯಲ್ಲಿ 51 ನಾಯಿಗಳು, ಬೆಕ್ಕು, ಇದು ಕಾಗೆ, ಕೋಗಿಲ. ಕಾಗೆಗಳನ್ನ ಸಾಕೋದು ನಾನು ತುಂಬಾ ಕಡಿಮೆ ನೋಡಿರೋದು. ಸೊ ನೀವು ಅದನ್ನ ಸಾಕ್ತಿದ್ರೆ ಹೇಗೆ ಸಿಕ್ತು ನಿಮ್ಗೆ? ಅದು ತುಂಬಾ ಕಾಗೆ ಸಾಕಿದ್ದೇನೆ, ಮತ್ತೆ ಬಿಟ್ಟಿದ್ದೇನೆ, ಹಾರಿದೆ. ಈಗ 2 ಮರಿ ಉಂಟು ಚಿಕ್ಕದು. ಕಾಗೆ ಅದು ಎಲ್ಲ ಮೂಢನಂಬಿಕೆ, ಮುಟ್ಟಬಾರ್ದು ಅದು ಇದೆ ಅಂತ ಎಲ್ಲ ಒಂದೇ. ಅದು ನಮ್ದು ಮನಸ್ಸಲ್ಲಿ ಬರಬೇಕು, ನಾವು ಅದಕ್ಕೆ ಬದುಕಿಸಬೇಕು ಅಂತ. ಅವಾಗ ಅದು ಫೀಲಿಂಗ್ ಬರುದಿಲ್ಲ, ಮೂಢನಂಬಿಕೆ. ರಜನಿ ಶೆಟ್ಟಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಒಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಮೂಲಕ ಒಂದು ಫೇಮಸ್ ಆಗ್ತಾರೆ. ಆ ನಂತರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಅದು ಕೂಡ ಲಾಕ್ಡೌನ್ ಟೈಮಲ್ಲಿ ಜಾಸ್ತಿ ಗೊತ್ತಾಗುತ್ತೆ ಈ ತರ ಒಂದು ಸೇವೆ ಮಾಡ್ತಾ ಇದ್ದಾರೆ ಅಂತ. ಸೊ ಆ ನಂತರ ಜನರಿಗೆ ಗೊತ್ತಾಗಿ ಅವರಿಲ್ಲಿ ಬಂದು ಹೋಗೋದಾಗಿರ್ಬೋದು, ಅಥವಾ ನಿಮ್ಮನ್ನ ಒಂದು ಪ್ರೋತ್ಸಾಹ ಕೊಡೋದಾಗಿರ್ಬೋದು. ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ನಾನು ಜನಗಳು ಸಪೋರ್ಟ್ ಮಾಡ್ತಾರೆ, ಅದು ದೊಡ್ಡ ಖುಷಿ. ಯಾಕಂದ್ರೆ ನನ್ನ ಕೆಲಸಕ್ಕೆ ಒಂದು ಸಪೋರ್ಟ್ ಮಾಡಿದ್ರೆ ನಾನು ಜಾಸ್ತಿ ಮಾಡ್ಬೋದು. ಹೌದು. ನನಗೆ ಅಡ್ಡ ಬರುವುದಿಲ್ಲ, ನನಗೆ ಪ್ರಾಬ್ಲಮ್ ಕೊಡೋದಿಲ್ಲ. ಆ ಥರ ನನಗೆ ಜನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಎಲ್ಲವರ ನನ್ನ ಹಾಗೇನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಇನ್ನೂ ಸಹ ಖುಷಿಯೇ. ಯಾಕಂದರೆ ಒಂದಲ್ಲ ಒಂದು 10 ರಜನಿ ಆಗಬೇಕು ಎಲ್ಲ ಕಡೆ. ಖಂಡಿತ. ಈಗ ನೋಡಿ, ಇಷ್ಟು ನಾಯಿಗಳಿದೆ. ನನಗೊಂದು ಕ್ಯೂರಿಯಾಸಿಟಿ ಏನಂತ ಹೇಳಿದ್ರೆ, ಒಂದೊಂದು ನಾಯಿಗಳಲ್ಲೂ ಕೂಡ ಒಂದೊಂದು ಮೆಮೊರೀಸ್ ಇರ್ಬೋದು ನಿಮಗೆ, ಅಂದ್ರೆ ಎಲ್ಲಿಂದ ತಂದಿದ್ದಾರೆ? ಫಸ್ಟ್ ಮೆಮೊರಿ ಈನ ಮತ್ತೆ ಮೀನ, ಒಂದು 2 ಮಕ್ಕಳು ಅವ ಜಸ್ಟ್ ಬಾರ್ನ್ ಬೇಬಿಗೆ ಬಿಸಾಡಿದ್ದಾರೆ. ಸೊ ನಾನು ಯಾವಾಗ ಸಹ ಮರೆಯಲಿಕ್ಕೆ ಇಲ್ಲ. ಸೊ ಅಷ್ಟು ಮೆಮೊರಿ ನಂದು 2 ಮಕ್ಕಳು ಇದೆ. ಯಾಕಂದ್ರೆ ಹತ್ತಿಯಿಂದ ಹಾಲು ಕುಡಿಸಿ ಅವರಿಗೆ ದೊಡ್ಡ ಮಾಡಿದ್ದೇನೆ. ಎಲ್ಲಿ ಸಿಕ್ಕಿದ್ದು ನಿಮಗೆ? ಮಣ್ಣಗುಡ್ಡ ಬಸ್ ಸ್ಟ್ಯಾಂಡ್ ಅಲ್ಲಿ. ಸೊ ಅದು ಯಾವಾಗ ಸಹ ಮರಿಲಿಕ್ಕಿಲ್ಲ ನನಗೆ. ಈಗ ಸಾಮಾನ್ಯವಾಗಿ 2 ರಿಂದ 3 ನಾಯಿಗಳನ್ನ ಸಾಕೋದೇ ತುಂಬಾ ಕಷ್ಟ. ಅದರಲ್ಲೂ ಕೂಡ ನೀವು ಇಷ್ಟೊಂದು ನಾಯಿಗಳನ್ನ, ಅಂದ್ರೆ 51 ನಾಯಿಗಳನ್ನ ಸಾಕ್ತಾ ಇದ್ದೀರಾ. ಸೊ ಹೇಗೆ ನಿಭಾಯಿಸ್ತೀರಾ ಇದನ್ನೆಲ್ಲ?
ನನಗೆ ಅಷ್ಟು ಕಷ್ಟ ಆಗೋದಿಲ್ಲ, ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡ್ತಾರೆ. ರಜನಿ ಶೆಟ್ಟಿ ಅವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಹೊರಗಡೆ ಜಗತ್ತಿಗೂ ಕೂಡ ಗೊತ್ತಾಗಿದೆ. ಸೊ ಹಾಗಾಗಿನೇ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರ ಎಲ್ಲ ನಿಮ್ಮ ಪಾಲಿಗೆ ಲಭಿಸಿರುವಂಥದ್ದು. ಸೊ ಇದರ ಬಗ್ಗೆ ಎಷ್ಟು ಖುಷಿ ಇದೆ, ಜೊತೆಗೆ ಎಷ್ಟು ಇದಕ್ಕೋಸ್ಕರ ಎಷ್ಟು ಶ್ರಮ ಪಟ್ಟಿದ್ದೀರಾ ನೀವು ಅನ್ನೋದು? ನಾನು ಶ್ರಮ ಇಷ್ಟು ಪಟ್ಟಿದ್ದೆ ಅಂತ ಹೇಳಿದರೆ, ಅಕ್ಕಪಕ್ಕದಲ್ಲಿ ಜಗಳ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್, ಅಬ್ಜೆಕ್ಷನ್, ಮನೆ ಖಾಲಿ ಮಾಡು, ತುಂಬ ಶ್ರಮ ಬಂದು ನಾನು ಇಲ್ಲಿ ತನಕ ಬಂದಿದ್ದೇನೆ. ಸೊ ನನ್ನೊಂದು ಈಗ ದೊಡ್ಡ ಡ್ರೀಮ್ ಉಂಟು, ಒಂದು 24 hour ಫ್ರೀ ಹಾಸ್ಪಿಟಲ್ ಮಾಡಬೇಕು ಅಂತ. ಸೊ ಆಗಸ್ಟ್ ನಾನು ಅದೊಂದು ಡ್ರೀಮು ಮಾಡಿದರೆ ನನ್ನ ಜನ್ಮ ಸಾರ್ಥಕ ಆಗಿದೆ. ನನ್ನ ಸೇವೆ ಮಾಡಿದಕ್ಕೂ ಸಾರ್ಥಕ. ಹಾಂ, ಸೇವೆಗೆ ಸಾರ್ಥಕ. ಸೇವೆ ಸಹ ನನಗೆ ಸಾರ್ಥಕ ನಾನು ನೆನೆಸೋದಿಲ್ಲ. ಯಾಕಂದರೆ ಹಾಸ್ಪಿಟಲ್ ಮಾಡಿದ್ರೆ ನಾನು ಸೇವೆ ನನ್ನ ಜೀವಂತ ಇದ್ದೆ ಅಷ್ಟು ತನಕ. ನನಗೆ ಹಾಸ್ಪಿಟಲ್ ಮಾಡಿದರೆ ನಾನು ಸತ್ತ ಮೇಲೆ ಸಹ ಅದೊಂದು ವರ್ಕ್ ಅವರಿಗೆ ಹೆಲ್ಪ್ ಸಿಗಬೇಕು. ಇಲ್ಲೆಲ್ಲ ಹೇಳೋದನ್ನು ಕೇಳಿದ್ದೇನೆ, ರಜನಿ ಶೆಟ್ಟಿ ಅವರು ಎಷ್ಟು ಸೇವೆ ಮಾಡ್ತಾ ಇದ್ದಾರೋ ಅದಕ್ಕಿಂತ ಜಾಸ್ತಿ ಅವರ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡ್ತಾರೆ. ಅವರ ಮಕ್ಕಳಾಗಿರ್ಬೋದು, ಅವರ ಹಸ್ಬೆಂಡ್ ಆಗಿರ್ಬೋದು, ಒಂದು ವೇಳೆ ನೆಕ್ಸ್ಟ್ ಅವರು ಕೂಡ ಮುಂದುವರಿಸಿಕೊಂಡು ಹೋಗುವಂಥ ಸಾಧ್ಯತೆಗಳು ಇದೆ. 100% ನನಗೆ ತುಂಬ ಧೈರ್ಯ ಉಂಟು. ನನ್ನ ಮಕ್ಕಳು, ನನ್ನ ಗಂಡ ಮಾಡ್ತಾರೆ. ನನಗೆ ಹೆಚ್ಚು ಕಮ್ಮಿ ಯಾವಾಗ ಆದರೆ ಸಹ ಸೊ ನನಗೆ ತುಂಬ ಧೈರ್ಯ ಉಂಟು, ನನ್ನ ಫ್ಯಾಮಿಲಿ ಇದು ಕಂಟಿನ್ಯೂ ಮಾಡೇ ಮಾಡ್ತಾರೆ ಅಂತ. ಈಗ ನಾವು ಸಾಕಷ್ಟು ನೋಡ್ತೇವೆ ರೋಡ್ ಸೈಡ್ ಎಲ್ಲ ಈ ವಾಹನದಡಿಗೆ ಎಲ್ಲ ನಾಯಿಗಳು ಬಿದ್ದು ನರಳಾಡುವಂಥದ್ದು, ಆದರೂ ಕೂಡ ನೋಡಿನೂ ಒಂದು ಮನುಷ್ಯತ್ವ ಇಲ್ಲದೆ ಅದನ್ನು ತೊರೆದು ಹಾಗೇನೆ ಹೋಗ್ತಾರೆ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ ಅಂತ? ಅಂಥವರಿಗೆ ನಾನು ಇಷ್ಟೇ ಹೇಳೋದು, ಕೆಲವರು ಬೇಕಂತ ಮಾಡೋದಿಲ್ಲ, ಅಕಸ್ಮಾತ್ ಆಕ್ಸಿಡೆಂಟ್ ಆಗೋಗ್ತದೆ. ಯಾಕಂದರೆ ನಮಗೆ ಬುದ್ಧಿ ಉಂಟು, ಪ್ರಾಣಿಗಳಿಗೆ ಬುದ್ಧಿ ಇರೋದಿಲ್ಲ. ಸೊ ಆಗಷ್ಟು ನಾವೇ ಸ್ವಲ್ಪ ಜಾಗ್ರತೆ ಮಾಡಬೇಕಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ ಅಷ್ಟೇ. ಈಗ ಇಷ್ಟೆಲ್ಲ ಮಾಡಿದ್ವಿ, ಸೊ ಸಾಕಷ್ಟು ಏನೋ ಒಂದು ಬೆಳೀತಾ ಇದ್ದಾರೆ ಅಂತ ಹೇಳುವಾಗ ಅದನ್ನು ತುಳಿಯೋರು ಕೂಡ ಜಾಸ್ತಿ ಇರ್ತಾರೆ. ಟೊಂಕು ಮಾತುಗಳನ್ನು ಹೇಳೋದು, ಅವರು ಹಾಗೆ, ಅವರು ಹೀಗೆ, ಅವ್ರ ಮನೆಗೆ ಹೋಗಬೇಡಿ, ಹೀಗೆ ಹೀಗೆ ಅಂತ. ಸೊ ನಿಮಗೆ ಸಾಕಷ್ಟು ನೋವು ತಂದಿರುವಂಥ ವಿಚಾರ ಯಾವುದು ಅಂತ ಇಂಥ ಒಂದು ಘಟನೆಗಳು? ಇಂಥ ಘಟನೆಯಲ್ಲಿ ತುಂಬ ನೋವಂತೆ. ಒಂದು ಪಕ್ಕದ ಒಂದು ಹೆಂಗಸರು ತುಂಬ ಜಗಳ ಮಾಡ್ತಾಳೆ, ಅವಳು ಸಹ ಜಗಳ ಮಾಡ್ತಾಳೆ. ನಮ್ಮ ಏರಿಯಾದವರಿಗೆಲ್ಲ ಒಟ್ಟು ಸಹ ಮಾಡಿ ಅವರಿಗೆ ಸಹ ಹೇಳಿಕೊಡ್ತಾರೆ ಜಗಳ ಮಾಡಿ ಅಂತ. ಸೊ ನನ್ನ ಏರಿಯಲ್ಲಿ ಅಷ್ಟು ಹಾಲು ಜನಗಳು ಯಾರೂ ಇಲ್ಲ, ಒಬ್ಬಳೇ ಮಾತ್ರ. ಸೊ ಅದು ಒಂದು ಬೇಜಾರು. ಮತ್ತು ಒಂದು ಅನಿಮಲ್ ಲವರ್ ಅಂತ ಬೇರೆಯವರು ಇದ್ದಾರೆ, ಅವರೇ ನಮ್ಮ ಕೆಲಸಕ್ಕೆ ಅಪೋಸಿಟ್ ವರ್ಕ್ ಮಾಡ್ತಾರೆ. ಅವರಿಗೆ ಹೆಲ್ಪ್ ಮಾಡಬೇಡ, ಅವರಿಗೆ ಕೊಡಬೇಡ. ಯಾಕಂದರೆ ಇನ್ನೊಂದು ಅನಿಮಲ್ ಲವರ್ ಆಗಿ ಇನ್ನೊಂದು ಅನಿಮಲ್ ಲವರಿಗೆ ನಾವು ಸಪೋರ್ಟ್ ಮಾಡಬೇಕು. ಅವರು ಮುಂದೆ ಹೋಗ್ತಾರಂತ ಅವರಿಗೆ ಹೆಲ್ಪ್ ಸಿಕ್ಕಬಾರ್ದು, ಹಾಗೆ ಮಾಡಬಾರ್ದು. ಸೊ ಅದು ಜಲಸಿ ಇರಬಾರ್ದು. ಯಾಕಂದರೆ ಇದರಿಂದ ಎಂತ ಬಿಸ್ನೆಸ್ ಇಲ್ಲ, ಈ ವರ್ಕಿಂದ ಒಂದು ಮೂಕ ಪ್ರಾಣಿ ಬದುಕ್ತದೆ. ಸೊ ನೀವು ಸಹ ಬದುಕಿ ಅದು ಕೆಲಸ ಮಾಡಿ, ಬೇರೆಯವರಿಗೆ ಸಹ ಸಪೋರ್ಟ್ ಮಾಡಿ ಬದುಕಲಿಸಿ. ಸೊ ಇಲ್ಲಿ ತುಂಬ ನೆಗೆಟಿವೇ ಮೆಸೇಜ್ ಹೋಗ್ತದೆ ಅನಿಮಲ್ ಲವರಿಂದ. ಹೆಲ್ಪ್ ಮಾಡಬೇಡ, ಕೊಡಬೇಡ, ಅವ್ರ ಜನ ಸರಿ ಇಲ್ಲ, ಅವರ ಅವರು ಹೀಗೆ. ಸೊ ಅದು ತುಂಬ ಹರ್ಟ್ ಆಗ್ತದೆ ನಮಗೆ. ಒಂದು ಸಲ ನಾನು ನೋಡಿದ್ದೆ ಸ್ಟೇಟಸಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗೋದನ್ನು ನೋಡಿದ್ದೇನೆ. ನೀವು ಬಾವಿಗೆ ಇಳಿದು ಈ ಬಾವಿಗೆ ಬಿದ್ದಂತಹ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳನ್ನು ನೀವು ಒಂದು ತೆಗಿತಾ ಇದ್ರಿ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಅಂದರೆ ಒಂದು ವೀರ ಮಹಿಳೆ ಥರ ನೀವು ಅದಕ್ಕೋಸ್ಕರ ಹೋರಾಡಿದ್ದೀರಾ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ನನಗೆ ತುಂಬ ಖುಷಿ. ಅಂದರೆ ನಾನು ಹಾಗೇ ಬದುಕ್ತಾ ಇದ್ದೇನೆ, ಅದರಿಂದ ನಾನು ಬೇರೆಯವರಿಗೆ ಒಂದು ಜೀವನ ಕೊಡ್ತಾರೆ ಅಂದರೆ ತುಂಬ ಖುಷಿ ವಿಚಾರನೆ. ಪ್ರಾಣ ತೆಗೆದವರು ಎಷ್ಟೋ ಜನ ಇರ್ತಾರೆ, ಪ್ರಾಣ ಕೊಡೋದವರು ತುಂಬ ಕಡಿಮೆ. ಅದು ಸಹ ಪ್ರಾಣಿಗಳಿಗೆ ತುಂಬ ಕಡಿಮೆ. ಸೊ ನನಗೆ ತುಂಬ ಹೆಮ್ಮೆ ನನ್ನ ಮೇಲೆ. ಸೊ ನಾನು ಅಂಥ ವರ್ಕ್ ಮಾಡ್ತೇನೆ, ನನ್ನ ಗಂಡ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಇದು ರೆಸ್ಕ್ಯೂಗೆ. ಸೊ ನನಗೆ ಒಂದು ಮಾತೇ ಇಲ್ಲ ಹೇಳಲಿಕ್ಕೆ. ಹುಟ್ಟುವ ಸಾಯುವ ಮಧ್ಯದ ಜರ್ನಿಯಲ್ಲಿ ಬೇರೆಯವರಿಗೆ ಲೈಫ್ ನಾವು ಕೊಡಬೇಕು. ಖಾಲಿ ಹುಟ್ಟು ಸಾಯಬಾರ್ದು, ಬೇರೆಯವರಿಗೆ ಬದುಕಿದ್ರೆ ನಾವು ಸತ್ತಿದ್ರೆ ಒಂದು ಖುಷಿ ಬೇರೆ. ಎಷ್ಟು ಪ್ರಾಣಿಗಳನ್ನು ಸೇವ್ ಮಾಡಿದರೆ ಈ ಥರ ಬಾವಿಗೆ ಇಳಿದು ಅದನ್ನು ಸೇವ್ ಮಾಡಿದರೆ? ನಾನು ಒಂದು ಲಾಕ್ಡೌನ್ ತನಕ 2500 ಅನಿಮಲ್ಗೆ ಸೇವ್ ಮಾಡಿದ್ದೇನೆ. ಸೊ ಈಗ ಒಂದು 2 ವರ್ಷದಿಂದ ಒಂದು 500 ಸೇರಿಸಿದರೆ ಒಂದು ಮೋರ್ ದೆನ್ 3000 ಪ್ರಾಣಿಗಳಿಗೆ ರಕ್ಷಣೆ ಮಾಡಿದ್ದೇನೆ ನಾನು. ಓಕೆ, ರಜನಿ ಶೆಟ್ಟಿ ಅವರ ಈ ಒಂದು ಲೈಫ್ ಜರ್ನಿಯಲ್ಲಿ ಇಂಥ ಒಂದು ಘಟನೆಯನ್ನು ನನಗೆ ಮರೆಯೋದಕ್ಕೆ ಆಗಲ್ಲ, ಅಷ್ಟು ನೋವು ಕೊಟ್ಟಿದೆ ಅಂತ ಇದ್ದರೆ ಅದು ಯಾವ ಘಟನೆ? ನನಗೆ ತುಂಬ ನೋವು ಅಂದರೆ ಫಸ್ಟ್ ಆಫ್ ಆಲ್ ನನ್ನ ವರ್ಕ್ಗೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ರಾಂಗ್ ಮೆಸೇಜ್ ಕೊಟ್ಟು ನನಗೆ ಸಪೋರ್ಟ್ ಸಿಕ್ಕಬಾರ್ದು ಹಾಗೆ ಮಾಡ್ತಾರೆ. ಸೊ ಅದು ತುಂಬ ನೋವು. ಯಾಕಂದರೆ ಅವರು
ನನಗೆ ಅಲ್ಲ, ನನ್ನ ಮಕ್ಕಳಿಗೆ ಹೆಲ್ಪ್ ಸಿಕ್ಕಬಾರ್ದು. ಅದು ತುಂಬ ನೋವು. ಯಾಕಂದರೆ ನಮಗೆ ಸಪೋರ್ಟ್ ಸಿಕ್ಕಿದ್ರೇ ನಾವು ಎಂಥ ಸಹ ಮಾಡ್ಬೋದು. ಅಲ್ಲಿ ನೀವು ಕೆಬಿ ಪಿತ್ತಲ ಮಾಡಿ ಬೇರೆಯವರಿಗೆ ರಾಂಗ್ ಮೆಸೇಜ್ ಕೊಟ್ಟು ನಮಗೆ ಹೆಲ್ಪ್ ಸಿಕ್ಕುವ ಹಾಗೆ ಮಾಡ್ತಾರಲ್ಲ. ಸೊ ನಾನು ಅಂಥವ್ರಿಗೆ ಎಂಥ ಮೆಸೇಜ್ ಕೊಡೋದು, ಅದು ಹೇಳಲಿಕ್ಕೆ ಏನು ಸಾಧ್ಯ ಇಲ್ಲ. ನೀವೇ ಅರ್ಥ ಮಾಡಬೇಕು. ಮನೆಯಲ್ಲಿ 51+ ನಾಯಿ ಬೆಕ್ಕು ಎಲ್ಲ ಸೇರಿ ಮೋರ್ ದೆನ್ ಎಲ್ಲ ನಾವು ಮೆಂಬರ್ ಎಲ್ಲ ಸೇರಿ ಮೋರ್ ದೆನ್ 85 ಮೆಂಬರ್ ಇದ್ದೇವೆ. 85. ಎಷ್ಟು ನಾಯಿಗಳಿಗೆ ಫೀಡ್ ಮಾಡ್ತೀರಾ ಹೊರಗಡೆ ಮೋರ್ ದೆನ್ 700. ಓಕೆ. ಎಷ್ಟು ಕೆಜಿ ಅಕ್ಕಿ ಬೇಕಾಗುತ್ತೆ? ಎಷ್ಟು ಆಹಾರಗಳು? ಮೋರ್ ದೆನ್ 60 kg. ಒಮ್ಮೊಮ್ಮೆ ಕಮ್ಮಿ ಸಹ ಆಗ್ತದೆ, ಯಾಕಂದರೆ ಚಿಕನ್ ವೇಸ್ಟ್ ಜಾಸ್ತಿ ಇರ್ತದೆ. ಒಮ್ಮೊಮ್ಮೆ ಚಿಕನ್ ವೇಸ್ಟ್ ಕಮ್ಮಿ ಇದ್ದರೆ ಅಕ್ಕಿ ಜಾಸ್ತಿ ಹಾಕ್ತೇವೆ. ಸೊ ಮಿನಿಮಮ್ 60 kg ರೈಸ್ ನಮಗೆ ಬೇಕು. ಈ ನಾಯಿಗಳಿಗೆ ಫೀಡ್ ಮಾಡಬೇಕಾದ್ರೆ ಒಂದು ಬೆಸ್ಟ್ ಮೆಮೊರೀಸ್ ಅಂತ ಇರಲೇಬೇಕಲ್ವಾ? ಅದು ಬಂದು ನಿಮ್ಮನ್ನ ಒಂದು ಪ್ರೀತಿ ತೋರಿಸೋದು. ನನ್ನ ಬೆಸ್ಟ್ ಮೆಮೊರಿ ಫೀಡಿಂಗ್ ಅಂತಂದ್ರೆ ನಾನು ಉಡುಪಿಯಲ್ಲಿ ಒಂದು ಬಸ್ಸಲ್ಲಿ ನೋಡಿದ್ದೆ. ಒಂದು ನಾಯಿ ಬೇರೆಯವರು ತಿನ್ನುವಾಗ ತುಂಬ ಹೊತ್ತು ಮುಖ ನೋಡ್ತಾ ಇದ್ದು ತಿನ್ನಲಿಕ್ಕೆ. ಸೊ ಅವನು ಪೇಪರ್ ಬಿಸಾಡ್ದ ಹೋಗ, ಆ ನಾಯಿ ಓಡಿ ಆ ಪೇಪರ್ ತಿನ್ನಲಿಕ್ಕೆ ಹೋಗಿದ. ಸೊ ಅದು ಒಂದು ತುಂಬ ನನಗೆ ನೋವಾಯಿತು. ಅಲ್ಲಿಂದ ನಾನು ಫೀಡಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ 17 years ಆಯಿತು ಆ ವಿಷಯಕ್ಕೆ. ಸೊ ಅದು ಒಂದು ನಾಯಿಗೆ ಫೀಡ್ ಮಾಡಿದೆ ನಾನು ಅಲ್ಲಿ ಉಡುಪಿಯಲ್ಲಿ. ಸೊ ಅಲ್ಲಿಂದ ಜರ್ನಿ ಇಲ್ಲಿ 700-800 ಹತ್ರ ಬಂದಿದೆ. ಮಕ್ಕಳ ಬಗ್ಗೆ ಆಗಿರ್ಬೋದು, ಹಸ್ಬೆಂಡ್ ಬಗ್ಗೆ ಆಗಿರ್ಬೋದು, ನಿಮಗೆ ಸಪೋರ್ಟ್ ಮಾಡುವವರ ಬಗ್ಗೆ ಆಗಿರ್ಬೋದು, ಎಷ್ಟು ಹೆಮ್ಮೆ ಇದೆ? ನನಗೆ ಹೇಳಿದರೆ ನಮ್ಮ ಗಂಡ ಮಕ್ಕಳೆಲ್ಲ ನನಗೆ ಒಂದು ದೇವರು ಕೊಟ್ಟಿದ್ದ ಪ್ಯಾಕೇಜ್. ತುಂಬ ಸಪೋರ್ಟ್, ಅವರ ಸಪೋರ್ಟ್ ಮಾಡಿದರೆ ಇಂದನೇ ನಾನು ಇಷ್ಟು ಮಾಡಿದೆ. ಇನ್ನೂ ಸಹ ನಾನು ಅವರ ಸಪೋರ್ಟಿಂದ ಜಾಸ್ತಿ ಮಾಡ್ತೇನೆ ಕೆಲಸ. ಓಕೆ. ಈಗ ಕೊನೆಯದಾಗಿ ಒಂದು ಈ ಆ್ಯನಿಮಲ್ ಹೇಟರ್ಸ್ಗೆ ನಿಮ್ಮ ಒಂದು ಮೆಸೇಜ್ ಏನು ಅಂತ? ಆ್ಯನಿಮಲ್ ಹೇಟರ್ಗೆ ನನ್ನ ಮೆಸೇಜ್ ಇಷ್ಟು ಹೇಳೋದು, ನಂಜಿ ಕಿಚ್ಚ ಎಲ್ಲ ಯಾರ ಮೇಲೆ ಇಟ್ಟಿದ್ರೆ ಸಹ ಎಂಥ ಪ್ರಯೋಜನ ಇಲ್ಲ. ಯಾರು ಸಹ ಉದ್ಧಾರ ಆಗಲಿಕ್ಕೆ ಇಲ್ಲ. ನಮ್ಮ ಬಾಡಿಯಲ್ಲಿ ನೆಗೆಟಿವ್ ಎನರ್ಜಿ ಅಷ್ಟೇ ಬರೋದು. ಅದು ಮಧ್ಯದಲ್ಲಿ ನಾವು ಬೇರೆಯವರಿಗೆ ಲೈಫ್ ಕೊಟ್ಟಿದ್ರೆ, ಪ್ರಾಣಿಗೆಲ್ಲ ಸ್ಪೆಷಲ್, ಸೊ ಅದು ದೇವರ ಕೆಲಸ ಅಂತ ಆಗ್ತದೆ. ಸೊ ಮೂಕ ಪ್ರಾಣಿ ಮೇಲೆ ಹಿಂಸೆ ಮಾಡಬೇಡ, ಟಾರ್ಚರ್ ಕೊಡಬೇಡ, ಯಾಕಂದರೆ ಅವರು ಬಾಯಿ ಬರೋದಿಲ್ಲ. ಅದಕ್ಕೆ ಮಾಡಿದ ಅನ್ಯಾಯಗೆ ಕ್ಷಮೆ ಇಲ್ಲ. ಸೊ ಆಗಷ್ಟು ಮೂಕ ಪ್ರಾಣಿಗೆ ಹೆಲ್ಪ್ ಮಾಡಿ ಬದುಕಲಿಕ್ಕೆ.